ಹಾಯ್ ವೀಕ್ಷಕರೇ, ಈ ವಿಡಿಯೋ ಬಂದು ಭಾಗ 15. ನೀವೇನಾರ ಮುಂಚಿನ 14 ಭಾಗಗಳನ್ನು ನೋಡಿಲ್ಲ ಅಂದ್ರೆ ಫಸ್ಟ್ 14 ವಿಡಿಯೋ ನೋಡ್ಬಿಟ್ಟು ಭಾಗ 15 ನೋಡಿ. ನಿಮಗೆ ಸ್ಟೋರಿ ಏನಂತ ಅರ್ಥ ಆಗುತ್ತೆ ಮತ್ತೆ ವಿಡಿಯೋ ಇಷ್ಟ ಆಗುತ್ತೆ. ಬನ್ನಿ, ತಡ ಮಾಡಬೇಡ, ವಿಡಿಯೋನ ಶುರು ಮಾಡೋಣ. ಅಯ್ಯೋ, ಇವ್ರ ನೆಗದ್ದಿ ನೆಲ್ಲಿಕಾಯಿ ಆಗೋಗ ಅವಾಗಿಂದ ನಿದ್ದೆನೆ ಕೊಡ್ತಾವಲ್ಲಪ್ಪ ಯಾಳ ಸೊಳ್ಳೆಗಳು. ಕಿವಿ ಹತ್ರ ಬಂದ್ಬಿಟ್ಟು ಗೊಯ್ಯೋ ಅಂತ ಕಡ್ದು ಎಳಿತಾವ. ಅವ್ರ ನೆಗದಿದ್ದೋಗ ಹೆಂಗಪ್ಪ ನಿದ್ದೆ ಮಾಡೋದು? ಮನೇಲಾದ್ರೆ ಆರಾಮ ಬೆಚ್ಚಿಗೆ ಗುಡ್ ನೈಟ್ ಹಾಕಿಬಿಟ್ಟು ಸೊಳ್ಳೆ ಪದ ಎಲ್ಲ ಕಟ್ಕೊಂಡು ಬೆಚ್ಚಿ ಮನೆಗೆ ಮುಟ್ತಾ ಇದ್ದೆ. ಇಲ್ಲಿ ಹೆಂಗಪ್ಪ ಮನೆಗದು? ಇನ್ನು ಎಷ್ಟು ದಿವಸ ಇರ್ಬೇಕು ಜೈಲಲ್ಲಿ? ಒಟ್ಟು ಬರೆಯ ಹಸ್ಬಿಟ್ಟು ತಾಳ ಆಗ್ತೈತಿ, ಸಿಕ್ಕಾಬಿಟ್ಟು ಹಚ್ತೈತಿ, ತಡ್ಕೊಳಕ್ ಆಗ್ತಾ ಇಲ್ಲ. ಇನ್ನೇ ಮಾಡೋದು? ನನ್ನ ಹಣ ಬರ ಯಾರ ಮುದ್ದರುವ ಈ ನಿಪ್ಪಟ್ಟ ಸಾರಲ್ಲ ಹೊತ್ತ ಉಣ್ಣೋದು ಇನ್ನೇ ಮಾಡಕ್ ಆಗತ್ತೆ. ಒಟ್ಟು ತುಂಬಬೇಕಲ್ಲ, ಇಲ್ಲ ರಾತ್ರಿ ನಿದ್ದೆ ಮಾಡಕ್ ಆಗಲ್ಲ. ಅಯ್ಯೋ ದುರ್ವಿಧಿಯೇ, ಎಂತ ಗತಿ ಬಂತಪ್ಪ ನನಗೆ. ಮನೇಲಿ ಆಯಿದ್ರೆ ರುಚಿ ರುಚಿಯಾಗಿ 3 ಹೊತ್ತು ಬಾಯಿ ಬೇಕಾದ್ ಮಾಡ್ಕೊಂಡ್ ತಿಂತಾ ಇದ್ದೆ. ಈಗ ನೋಡಿಲ್ಲಿ ದೇವ್ಗುಡ ಹೊತ್ತಿನಲ್ಲಿ 12 ಗಂಟೆ 1 ಗಂಟೆಲ್ಲ ಎದ್ದು ಯಾರ ಮುದ್ದೆನುವ ಈ ನಿಪ್ಪಟ್ಟ ನೀರ್ ಸಾರಲ್ಲ ಉಣ್ಣಂಗ ಆಯ್ತಿ. ಇಷ್ಟು ಕಲ್ಲ ಕಾಣ ಅಡ್ನಾಡಿ ಆರ್ಮುಗ ಗೊತ್ತಿನ ಕಾಣ ಸ್ವಲ್ಪ ಜೈಲಿಗೆ ನಿನ್ಗೈತೆ. ಫಸ್ಟ್ ನಿಂದ ತಿಥಿ ಮಾಡೋದು. ಹಾಳಾದ್ ಗೌರಿದು ಕೈ ಮುರ್ಕೊಂಡ ಇದ್ದಿದ್ರೆ ಯಾವ್ದೇ ಕಾರಣಕ್ಕೂ ಜೈಲಿಗೆ ಬರ್ತಿರ್ಲಿಲ್ಲ. ಹೆಂಗಾರ ಮಾಡಿ ಬಚಾವ ಬಿಡ್ತಿದ್ದೆ, ತಪ್ಪಿಸೇ ಬಿಡ್ತಾ ಇದ್ದೆ. ಏನ್ ಮಾಡ್ತೀಯ? ಕಿತ್ತೋದ್ ಹೊಡಿದು ಕೈ ಮುರ್ಕೊಳ್ಳಾಗಿ ಅನ್ನೇ ಆಗೋ ತಗೊಳಾಕಿಬಿಟ್ಟೆ. ಬೆಳಕರಿತು ಅಂತ ಕಾಣುತ್ತೆ. ಕಾಫಿ ಎಷ್ಟೊತ್ತಿ ಕೊಡ್ತಾರಪ್ಪ? ನನಗೆ ಬೆಳಗ್ಗೆ ಎದ್ದು ಕಾಫಿ ಕುಡಿಲಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ, ತಲೆನೇ ಓಡಲ್ಲ. ಎದ್ದ ತಕ್ಷಣ ಕಾಫಿ ಕೇನ್ ಕುಡ್ಬಿಡ್ತಾ ಇದ್ದೆ. ಎಷ್ಟೊತ್ತಿ ಕೊಡ್ತಾರೋ ಏನೋ ಕಾಫಿಯ? ಸರ್ ಏನಮ್ಮ? ಸರ್ ಕಾಫಿ ಎಷ್ಟೊತ್ತಿ ಕೊಡ್ತೀರಾ ಸರ್? ಏನೋ ಕಾಪಿನ? ನಿಂಗ್ ಕಾಪಿ ಕೊಡ್ತೀನಿ ಅಂತ ಯಾರಮ್ಮ ಹೇಳಿದ್ದೀಗ? ಯಾಕೆ ಸರ್ ಜೈಲಲ್ಲಿ ಕಾಫಿ ಕೊಡಲ್ವಾ? ಮೌ, ನೀನೇನ್ ಆಫ್ ಮಾಡ್ರ ಕೇಸಲ್ಲಿ ಜೈಲಿಗೆ ಬಂದಿದ್ದೀನಿ ಅಂತ ತಿಳ್ಕೊಂಡಿದ್ಯೋ, ಇಲ್ಲ ಯಾವ್ದಾರ ಗೆಸ್ಟ್ ಹೌಸ್ ಬಂದಿದ್ದೀನಿ ಅಂತ ತಿಳ್ಕೊಂಡಿದ್ಯಾ? ಕಾಫಿ ಕೊಡಲ್ವಾ, ಟೀ ಕೊಡಲ್ವಾ, ಮತ್ ನಮ್ ವಿನಯ್ಗೆ ಕೋಳಿ ಸಾರು ಕೊಡಲ್ವಾ ಅಂತ ಎಲ್ಲ ಕೇಳ್ತೀಯಂತೆ. ಈ ಜೈಲು ಕೊಟ್ಟು ತಿನ್ಬೇಕು, ಸುಮ್ ತೆಪ್ಪಗಿರ್ಬೇಕು. ಕಾಫಿ ಟೀ ಎಲ್ಲ ಕೊಡಲ್ಲ. 10 ಗಂಟೆ ತಿಂಡಿ ಬರುತ್ತೆ, ತಿಂದು ಸುಮ್ ತೆಪ್ಪಗಿರೋ. ಜಾಸ್ತಿ ಮಾತಾಡ್ಕೊಡ್ದು. ಜಾಸ್ತಿ ಮಾತಾಡಿದ್ರೆ ಏರೋಪ್ಲೇನ್ ಎತ್ಬಿಡ್ತೀನಿ. ಇದರಪ್ಪ ಇದು ಏನಾರ ಕೇಳಿ ಸಾಕು, ಜಾಸ್ತಿ ಮಾತಾಡ್ಬಿಟ್ರೆ ಏರೋಪ್ಲೇನ್ ಎತ್ಬಿಡ್ತೀನಿ ಅಂತಾರಪ್ಪ. ಮಾತ್ಕು ಜೈಲಲ್ಲಿ ಹಂಗಾರೆ ಕಾಫಿ ಟೀ ಯಾರು ಕೊಡೋದೇ ಅಲ್ವಾ? ನನಗೆ ಕಾಫಿ ಟೀ ಕುಡಿದ್ರೆ ಇರಕ್ಕೆ ಆಗಲ್ಲ. ಹೆಂಗಪ್ಪ ಇರೋದು? ಸ್ವಲ್ಪ ಹಚ್ಚಿಕ್ ಬರಮ್ಮ ಇಲ್ಲಿ ನೀನು. ಅಚಿಕ ಇದೇನಪ್ಪ ಇದು? ನನ್ನ ಮನೆಗೆ ಬಿಟ್ಕಿಟ್ ಕಳಿಸ್ತಾರ? ಯಾಕೆ ಅಚಿಕ್ ಅಂತವ್ರೆ? ಯಾಕೆ ಸರ್ ನನ್ನ ಲಾಕಪ್ಪಿಂದ ಅಚಿಕ್ ಅಂದ್ರಲ್ಲ, ನಾನು ರಿಲೀಸ್ ಮಾಡ್ತೀರಾ? ಬಿಟ್ ಕಳಿಸ್ತೀರಾ? ನಿನ್ನ ಬಿಟ್ ಕಳ್ಸನ ಅಂತವ ಮೌ. ಆ ಪರ್ಕೆ ತಗೊಂಬಿಟ್ಟು ಇದೆಲ್ಲ ನೀಟಾಗಿ ಕಸ ಹೊಡೆಯಮ್ಮ. ಮತ್ತೆ ಕಂಬಿಗಳೆಲ್ಲ ಕಾಣ್ತಾವಲ್ಲ, ಅದೆಲ್ಲ ಧೂಳು ಪಾಡಿದ್ರು ಹೊಡ್ಕೊಂಡು ನೀಟಾಗೆ ಒದ್ದೆ ಬಟ್ಟೆ ತಗೊಂಡೆಲ್ಲ ಒರೆಸ್ಬೇಕು. ಹಚ್ಚಿಕ್ ಬಿಡ್ತಾರಂತ. ಹಚ್ಚಿಕೆ ಬಂದಿನ್ನು 15 ಆಗಿಲ್ಲ. ಇನ್ನೂ 1 ವರ್ಷ ನೀನ್ ಜೈಲಲ್ಲೇ ಇರ್ಬೇಕು, ಜೈಲಲ್ಲೇ ಶಿಕ್ಷೆ ಅನುಭವಿಸ್ಬೇಕು. ಅಕ್ಕನ ಹಚ್ಚಿಕ್ ಬಿಡ್ತಾರಂತ. ಹಚ್ಚಿಕೆ ನೀಟಾಗಿ ಕಸ ಎಲ್ಲ ಹೊಡೆದು ಧೂಳು ಕೊಡವಮ್ಮ. ನಾನು ಎಲ್ಲ ಕಸ ಹೊಡೆದು ಆ ಕಂಬಿ ಎಲ್ಲ ನೀಟಾಗಿ ಒರೆಸ್ಬೇಕ? ಅಯ್ಯೋ ದೇವ್ರೇ, ನಮ್ಮ ಮನೇಲಿ ನಾನು ಮಾಡ್ತಾ ಇರ್ಲಿಲ್ಲ. ಎಲ್ಲ ನನ್ನ ಗಂಡಕ್ಕೆ ಕಸ ಹೊಡಿಸ್ತಿದ್ದೆ, ನನ್ನ ಗಂಡಕ್ಕೆಲ್ಲ ಕೆಲಸ ಮಾಡಿಸ್ತಾ ಇದ್ದೆ. ಇಲ್ಲಿ ನೋಡ್ರಿ ಜೈಲ ಬಂದ್ಬಿಟ್ಟು ನಾನಿಲ್ಲಿ ಕೆಲಸ ಮಾಡಂಗಾತಲ್ಲಪ್ಪ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ. ಹೋಗಪ್ಪ, ಯಾವಾಗ ಕೆಲಾಗುತ್ತೆ? ಅವಾಗಿಂದ ಗುಡ್ಸಿ ಸ್ವಂಟೆ ಬಿದ್ದೋತು. ಇನ್ನು ತಿಂಡಿ ಎಷ್ಟೊತ್ತಿಗೆ ಕೊಡ್ತಾರೋ? ಒಟ್ಟು ಬೇರೆ ಹಸ್ಬಿಟ್ಟೈತಿ. ರಾತ್ರಿ ಬೇರೆ ಸರಿಯಾಗ ಮುದ್ದೆ ಉಂಡಿಲ್ಲ, ಒಟ್ಟು ಹಸ್ಬಿಟ್ಟೈತಿ. ತಿಂಡಿ ಯಾವಾಗ ಕೊಡ್ತಾರೋ, ಏನ್ ಕೊಡ್ತಾರೋ ಒಂದು ಗೊತ್ತಾಗ್ತಾ ಇಲ್ಲ. ಆಯ್ತನಮ್ಮ, ಕಸ ಎಲ್ಲ ಹೊಡೆದು ಕಂಬಿಗಳೆಲ್ಲ ವರ್ಷ ಆಯ್ತಾ? ಆಯ್ತು ಸರ್, ಕಸ ಹೊಡೆದಾತು, ಕಂಬಿಗಳೆಲ್ಲ ಒರೆಸ್ತಾ ಇದೀನಿ. ಬೇಗ ವರ್ಷಮ್ಮ. ಎಷ್ಟೊತ್ತಮ್ಮ ವರ್ಷದು? ಬೇಗ ಒರೆಸ್ಕೊಂಬ. ಇಲ್ಲಿ ಇನ್ನೊಂದು ಪೋರ್ಷನ್ ಐತೆ, ಇದನ್ನು ಒರೆಸ್ಬೇಕು. ಇನ್ನೂ 1 ಪೋರ್ಷನ್ ಐತಾ? ಹೋಗು, ಯಾವಾಗ ಕೆಲಾಗುತ್ತೆ? ಇಷ್ಟಕ್ಕೆಲ್ಲ ಸ್ವಂಟೆಲ್ಲ ಹೊಡ್ಕೊಂಡು ಹೋದ್ಲು. ಯಾವತ್ಲು ಮಾಡ್ದಲ್ಲ ಎಲ್ಲ ನನ್ನ ಗಂಡಕ್ಕೆಲ್ಲ ಹಂಗ ಮಾಡಿಸುವೆ. ಇಟ್ ಮಾಡ್ತಿ ಸ್ವಂಟೆಲ್ಲ ಬಿದ್ದು ಹೇಳಿ ಇನ್ನೂ 1 ಪೋರ್ಷನ್ ಹೊಡ್ಸ್ಬೇಕಂತಿ. ನನಗೆ ಒಟ್ಟು ಬೇರೆ ಅಷ್ಟು ತಲೆ ಎಲ್ಲ ಗಿರ್ರ ಅಂತೈತಿ. ಯಾವಾಗ ಕೆಲಾಗುತ್ತೆ? ಹೋಗು. ಅಯ್ಯೋ ಹೊಟ್ಟೆ ಸಿತ್ತು. ಇನ್ನು ಯಾವಾಗ ತಂದು ಕೊಡ್ತಾರಪ್ಪ ತಿಂಡಿಯ? ಸರ್ ತಿಂಡಿ ಯಾವಾಗ ಕೊಡ್ತೀರಾ ಸರ್? ಸಿಕ್ಕಾಬಿಟ್ಟೆ ಹೊಟ್ಟೆ ಸಿತ್ತು ಸರ್. ಈಗ ಕೊಡ್ತಾರಿರಮ್ಮ, ಈಗ ಬರುತ್ತೆ. ಏನ್ ಸರ್ ತಿಂಡಿ? ರೈಸ್ ಪಾತ ಇಲ್ಲ ಗೀ ರೈಸಾ? ರೈಸ್ ಪಾತು ಗೀ ರೈಸಾ? ಯಾಕೆ ಬಿರಿಯಾನಿ ಬೇಡವಾ? ಬಿರಿಯಾನಿನ ಬೇಕು ಸರ್. ಬಿರಿಯಾನಿ ಬೇಕಂತ ಬಿರಿಯಾನಿ ಕೊಟ್ಟು ತಿಂದು ಸುಮ್ ತೆಪ್ಕಿರತ್ಕಲಿ. ಇಲ್ಲಾಂದ್ರೆ ಮಾತ್ರವಾ
ಬೆಳಗ್ಗೆ ಹೊಡ್ಸಿದ್ನಲ್ಲ ಕಸವ ಹಂಗೆಲ್ಲ ಇಡೀ ಜೈಲ್ನೆಲ್ಲ ಕಸ ಹೊಡಿಸ್ಬಿಡ್ತೀನಿ ಸಾಯಂಕಾಲ ತಕ್ಕವ. ತಗೊಳಮ್ಮ ತಿಂಡಿಯ. ಆ, ರಾಗಿ ರೊಟ್ಟಿನ? ಅಯ್ಯೋ ದೇವ್ರೇ, ನಂಗೆ ರಾಗಿ ರೊಟ್ಟಿ ಅಂದ್ರೆ ಆಗೋದೇ ಇಲ್ಲ. ನಾನು ರಾಗಿ ರೊಟ್ಟಿ ತಿನ್ನೋದೇ ಇಲ್ಲ, ಉಪವಾಸ ಆದ್ರೂ ತಿನ್ನಲ್ಲ. ಇಲ್ಲಿ ನೋಡಿ ರಾಗಿ ರೊಟ್ಟಿನ ತಂದು ಕೊಡ್ತಾವಲ್ಲಪ್ಪ. ಅಯ್ಯೋ ಭಗವಂತ, ನಾನೇನ ರೈಸ್ ಬಾತ್ ಗೀ ರೈಸ್ ಟೊಮೆಟೊ ಬಾತ್ ಮಾಡಿರ್ತಾರೆ ಅಂತಂದ್ರೆ ಒಂದ್ 2 ಪ್ಲೇಟ್ ಚೆನ್ನಾಗಿ ಜಡಿಯೋಣ ಅನ್ಕೊಂಡ್ರೆ ಇದೇನಪ್ಪ ಇದು ರಾಗಿ ರೊಟ್ಟಿ ತಂದವ್ರೆ. ಹೆಂಗಪ್ಪ ತಿನ್ನೋದಿದ್ನ? ಇದ್ಕೊಳಮ್ಮ ಬೇಗ. ಯಾಕಮ್ಮ ತಿಂಡಿ ಬೇಡವಾ? ತಿಂಡಿ ತಿನ್ನಲ್ವಾ? ಸರ್, ರಾಗಿ ರೊಟ್ಟಿ ಒಂದೇ ಅಲ್ಲ, ಬೇರೆ ಏನಾದ್ರು ಮಾಡಿದ್ರಾ ಸರ್ ತಿಂಡಿಯಾ? ಇಲ್ಲ ಕಣಮ್ಮ, ರಾಗಿ ರೊಟ್ಟಿ ಒಂದೇ ಅಲ್ಲ, ರೈಸ್ ಬಾತು, ಟೊಮೊಟೊ ಬಾತು, ಮೆಂತೆ ಬಾತು, ಗೀ ರೈಸು, ಇಡ್ಲಿ, ವಡೆ, ಚಿತ್ರಾನ್ನ, ಪೂರಿ ಎಲ್ಲ ಮಾಡಿದ್ವಿ ಕಣಮ್ಮ. ಆ, ಹೌದಾ? ಹಂಗಾರೆ ಸರ್ ನನಗೆ ರೊಟ್ಟಿ ಬೇಡ ಸರ್. 1 ಪ್ಲೇಟ್ ರೈಸ್ ಬಾತ್ನುವ 1 ಪ್ಲೇಟ್ ಪೂರಿನ ತಂದು ಕೊಟ್ಬಿಡ್ರಿ ಸರ್, ಸಾಕು. ಆ ಏನಂತಮ್ಮ? 1 ಪ್ಲೇಟ್ ರೈಸ್ ಬಾತು 1 ಪ್ಲೇಟ್ ಪೂರಿನ? ಇನ್ನೇನೇ ಬೇಡ? ನೆಂಚಿಗೇನು ಬೇಡವಾ? ಬೋಂಡ ಗಿಂಡ ಬೇಡವಾ? ನಾನೇನೋ ಸುಮ್ಮನೆ ಹೇಳಿದ್ರೆ ರೈಸ್ ಬಾತು ಪೂರಿ ತಗೊಂಡ್ಬಂದ್ಕೊಡು ಅಂತೀಯ? ಇದನ್ನೇನು ಹೋಟ್ಲು ಕಟ್ಟೋತೀನಮ್ಮ? ಎಲ್ಲ ಥರ ತಿಂಡಿ ಮಾಡ್ಕೊಂಡು ಕೂತ್ಕೊಳಕ್ಕೆ ಎಲ್ಲರಿಗೂ ದಿನಕ್ಕೆ ಒಂದೇ ಥರ ತಿಂಡಿ ಮಾಡೋದು. ಇವತ್ತೊಂಥರ ತಿಂಡಿ, ನಾಳೆ ಒಂಥರ ತಿಂಡಿ. ಇದನ್ನು ಹೋಟ್ಲಲ್ಲ, ಎಲ್ಲ ಥರ ಮಾಡಿಕೊಳಕ್ಕೆ. ಬೇಕಾದ ತಿನ್ನು, ಬ್ಯಾಡ್ದಿರ್ ಬಿಡು. ತಿಂತೆ ಹೆಂಗೆ ಹೇಳು? ಈಗ ಇಲ್ಲ ವಾಪಸ್ ತಗೋಣ, ಬೇರೆ ಯಾರು ಕೊಟ್ಬಿಡ್ತೀನಿ. ಸರ್, ನಂಗೆ ರೊಟ್ಟಿ ತಿನ್ನಕ್ ಆಗಲ್ಲ ಸರ್. ಬೇರೆ ಏನು ಇಲ್ವಾ ಸರ್? ಒಂದ್ಸಲ ಏನಾರ ಅರ್ಥ ಆಗಲ್ವಾ? ಬೇರೆ ಇಲ್ವಾ ಅಂತ ಬರ ಕೇಳ್ತೀಯಾ? ಈಗೇನು ಬೇರೆ ಕೊಡ್ತೀನಿ ತಗ. ಉಪವಾಸ ಬಿದ್ದು ಹಂಗೆ ತಿನ್ನಕ್ಕಾಗಿದ್ರೆ ನಂಗೆ ಉಪವಾಸ ಬಿದ್ದು. ಅಯ್ಯೋ, ಹಂಗನ್ಬೇಡಿ, ಕೊಡಿ ಸರ್. ಇನ್ನೇ ಮಾಡಕ್ಕಾಗುತ್ತೆ, ತಿಂತೀನಿ, ಹೊಟ್ಟಸ್ಬಿಟ್ಟೈತೆ. ಸರ್, ನಾನ್ ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ನಿಮ್ ದಮ್ಮ ಯಾತಿ ಸರ್, ನನ್ ಕೈಲಿ ಇರಕ್ ಆಗ್ತಿಲ್ಲ ಸರ್. ಬಂದಿನ 1 ತಿಂಗಳು ಆಗಿಲ್ಲ, ನಂಗೆ ನರಕ ಆಗ್ತೈತೆ ಸರ್. ಊಟ ತಿಂಡಿ ಏನು ಸರಿ ಆಗ್ತಿಲ್ಲ, ಮತ್ತೆ ನಿದ್ದೆನೇ ಬರಲ್ಲ ಸರ್. ದಯವಿಟ್ಟು ನಾನು ಕ್ಷಮಿಸ್ಬಿಟ್ಟು ನಾನು ಬಿಟ್ಬಿಡಿ ಸರ್. ಹಚ್ಚಿಗೆ ಹೋಗ್ಬಿಡ್ತೀನಿ ಸರ್. ಇನ್ನೊಂದ್ಸಲ ಈ ತರ ತಪ್ಪು ಮಾಡಲ್ಲ ಸರ್. ದಯವಿಟ್ಟು ಬಿಟ್ಬಿಡಿ ಸರ್ ನನ್ನ. ಏನಂತಮ್ಮ? ತಪ್ಪಾಯ್ತಾ? ತಪ್ಪು ಮಾಡಿರೋದಕ್ಕೆ ಕಣಮ್ಮ ನಿನ್ ತಂದು ಜೈಲ್ಗೆ ಹಾಕಿರೋದು. ಅವಲೇ ಹೇಳಿದ್ರಮ್ಮ ನಾವು, ನಮ್ಮ ಸಾಹೇಬ್ರು ನಾವು ಬಂದು ನಿನಗೆ ಬುದ್ಧಿ ಹೇಳಿದ್ದು. ದೊಡ್ಡಗಜ್ಜಿ ದುಡ್ಡು ಹೊಡೆದಾಗಲೇ ಹಂಗೆಲ್ಲ ಮಾಡಬೇಡ್ಕಣಮ್ಮ. ಇದೆ ನಿಂಗೆ ಲಾಸ್ಟ್ ವಾರ್ನಿಂಗು. ಇನ್ನು ಮುಂದಾರ ಒಳ್ಳೊಳ್ಳಾಗಿರೋ ಈ ಥರ ಎಲ್ಲ ತಪ್ಪು ಮಾಡಿದ್ರೆ ಇನ್ನೊಂದ್ಸಲ ಏನಾದ್ರು ಬೇರೆ ಮೋಸ ಮಾಡ್ರೆ ಒದ್ದೆ ಹೇಳ್ಕೊಂಡು ಹೋಗ್ತಂತ ನಿಂಗೆ ಮುಂಚೆನೇ ವಾರ್ನ್ ಮಾಡಿ ಬಂದಿದ್ದು. ಹಂಗಾರೆ ನೀನು ನಿನ್ನ ಚಾಳಿನ ಬಿಟ್ಟಿಲ್ಲ, ನೀನು ಮನೆ ಕೆಲಸ ಮಾಡೋದು ಬಿಟ್ಟಿಲ್ಲ. ಈಗ ನೋಡ್ರೆ ಗೌರಿ ಕೈ ಮುರಿದಿದ್ಯಾ. ಅನ್ಭವ್ಸು. ಇನ್ನೂ 1 ವರ್ಷ ಜೈಲಲ್ಲಿ ಇರ್ಬೇಕು ಅಷ್ಟೇ. ನೀನು ಆಚಿಕ್ ಬಿಡಲ್ಲ, ಗೊತ್ತಾಗ್ತಿ ನಿನಗೆ. ನಿಂಗೆ ಹಿಂಗೆ ಮಾಡ್ರೆ ನೀನು ಬುದ್ಧಿ ಕಲಿಯೋದು. ನಿಂಗೆ ಕೂಳು ನೀರು ಕೊಡ್ದಂಗೆ ಒಣಗಿಸ್ಬಿಟ್ರೆ ಬುದ್ಧಿ ಕಲಿತೀಯ. ಆಮೇಲೆ ಸರಿಯಾದ ದಿನ ಕೆಲಸ ಮಾಡ್ಬಿಟ್ರೆ ಅದು ಇದು ಕೆಲಸ ಮಾಡಿಸ್ಬಿಟ್ರೆ ನಿನ್ನ ಕಲಿ ಬುದ್ಧಿ ಕಲಿತೀಯ. ಇವಾಗ ಎಲ್ಲಿ ಬಿಡ್ತೀವಿ? ಇನ್ನೂ 1 ವರ್ಷ ಜೈಲಲ್ಲೇ ಇರಬೇಕು. ಸರ್, ಹಂಗನ್ಬೇಡಿ ಸರ್. ನಿಮ್ ದಮ್ಮ ಯಾತಿ ಸರ್, ದಯವಿಟ್ಟು ನಾನು ಬಿಟ್ಬಿಡಿ ಸರ್. ನನ್ ಕೈಲಿ ಇರಕ್ ಆಗ್ತಿಲ್ಲ ಸರ್. ನಾನು ಹಚ್ಚಿಗೆ ಹೋಗ್ಬಿಡ್ತೀನಿ ಸರ್. ಏನು ಬಿಡ್ಬೇಕಾ? ಬಿಡ್ತೀನಿ. ಈಗ ದಡಿತಾ ಬಂದ್ಬಿಟ್ಟು ಚೆನ್ನಾಗಿ ಬಿಟ್ಬಿಡ್ತೀನಿ. ಹಂಗೆ ಜಾಸ್ತಿ ಮಾತಾಡ್ಬಿಟ್ರೆ ಬಂದು ಹಂಗೆ ಏರೋಪ್ಲೇನ್ ಎತ್ಬಿಡ್ತೀನಿ. ತಿಂದು ಬಿತ್ಕೊಳಮ್ಮ. ಬಿಡ್ಬೇಕಂತ ತಪ್ಪು ಮಾಡ್ಬೇಕಾದ್ರೆ ಕ್ಯಾಮರಾ ಇವನ ಒಮ್ಮ ಕೈ ಮುರ್ಬೇಕಾದ್ರೆ ಕ್ಯಾಮರಾ ಇವನ. ಇದು ಯಾರು ಬರೆದ ಕಥೆಯು